ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನವಕುಡ್ಲ ಗೂಡುದೀಪ ಸ್ಪರ್ಧೆ 2023 ಶನಿವಾರ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದು ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಿಸಲಾಯಿತು. ಸಾಂಪ್ರದಾಯಿಕ, ಆಧುನಿಕ ಹಾಗೂ ಪ್ರತಿಕೃತಿ ಹೀಗೆ 3 ವಿಭಾಗಗಳಲ್ಲಿ ಸ್ಪರ್ಧೆ ನಡೆದಿದ್ದು, ಸಾಂಪ್ರದಾಯಿಕ ವಿಭಾಗದಲ್ಲಿ ಆದಿತ್ಯ ಗುರುಪುರ ಪ್ರಥಮ ಬಹುಮಾನ ಚಿನ್ನದ ಪದಕ, ರಕ್ಷಿತ್ ಕುಮಾರ್ ಕೋಟೆಕಡಿ 2ನೇ ಬಹುಮಾನ ಚಿನ್ನದ ಪದಕ, ಮುಖೇಶ್ ಕಾವೂರು, ಅಂಕಿತಾ, ಅನ್ವಿತಾ ಶೆಟ್ಟಿ ಕಾವೂರು ಮತ್ತು ಧನಂಜಯ ಪೂಜಾರಿ ಕೃಷ್ಣಾಪುರ 3ನೇ ಬಹುಮಾನ ಬೆಳ್ಳಿಯ ಪದಕ ವಿಜೇತರಾದರು. ಆಧುನಿಕ ವಿಭಾಗದಲ್ಲಿ ವಿಠಲ್ ಭಟ್ ಕಾಸ್ಟ್ರೇಟ್ 1ನೇ ಬಹುಮಾನ ಚಿನ್ನದ ಪದಕ, ಜಗದೀಶ್ ಅಮೀನ್ ಸುಂಕದಕಟ್ಟೆ 2ನೇ ಬಹುಮಾನ ಚಿನ್ನದ ಪದಕ, ರಾಜೇಶ್ ಚಿಲಿಂಬಿ, ಪ್ರೀತೇಶ್ ನಂತೂರು ಹಾಗೂ ಗಣೇಶ್ ಕುಮಾರ್ ಪಚ್ಚನಾಡಿ 3ನೇ ಬಹುಮಾನ ಬೆಳ್ಳಿಯ ಪದಕ ವಿಜೇತರಾದರು. ಪ್ರತಿಕೃತಿ ವಿಭಾಗದಲ್ಲಿ ಮಂಗಳೂರು ಆರ್ಟ್ಸ್ ಪಾಯಿಂಟ್ ಪ್ರಥಮ ಬಹುಮಾನ ಚಿನ್ನದ ಪದಕ, ಜಯರಾಮ್ ನಿಶ್ಚಿತ ಬಂಟ್ವಾಳ 2ನೇ ಬಹುಮಾನ ಚಿನ್ನದ ಪದಕ, ಫ್ರೆಂಡ್ಸ್ ಹೊಸಬಿಟ್ಟು ನವಚೇತನ ಗೇಮ್ಸ್ ಟೀಮ್ ವಿಕರ್ಣಕಟ್ಟೆ ಹಾಗೂ ಸುಚೇಂದ್ರ ಈರ 3ನೇ ಬಹುಮಾನ ಬೆಳ್ಳಿಯ ಪದಕ ವಿಜೇತರಾದರು. ವಿಜೇತರು ಪದಕದ ಜೊತೆಗೆ 3 ವಿಭಾಗಗಳಲ್ಲೂ ಬೇರೆ ಬೇರೆ ಪ್ರಾಯೋಜಕರ ಕೊಡುಗೆಗಳನ್ನು ಪಡೆದುಕೊಂಡರು. ಪ್ರೋತ್ಸಾಹಕ, ವಿಶೇಷ ಪ್ರೋತ್ಸಾಹಕ ಹೀಗೆ ಒಟ್ಟು 95 ಬಹುಮಾನಗಳನ್ನು ವಿತರಿಸಲಾಯಿತು. ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ ಪೂಜಾರಿ ಅವರ ಪುತ್ರ ಸಂತೋಷ್ ಜೆ ಪೂಜಾರಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಪಿ ರಮಾನಾಥ್ ರೈ, ನಮ್ಮ ತುಳುವೀರ ಪ್ರಶಸ್ತಿ ಸ್ವೀಕರಿಸಿದ ಕುಡಪಾಲ ಕಡಬ್ಬ, ನಮಕುಡ್ಡ ಪ್ರಶಸ್ತಿ ಸ್ವೀಕರಿಸಿದ ರೋಹನ್ ಮಂತೇರು, ಬಿಪಿ ಕರ್ಕೇರ ಪ್ರಶಸ್ತಿ ಸ್ವೀಕರಿಸಿದ ಕಂಕನಡೆ ಬೆಲ್ಲವ ಸೇವಾ ಸಮಾಜ ಸಂಘದ ಅಧ್ಯಕ್ಷ ದಿನೇಶ್ ಅಂಚನ್, ಗೌರವ ಪ್ರಶಸ್ತಿ ಸ್ವೀಕರಿಸಿದ ದಿನೇಶ್ ಕೊಡಪದವ್ ಹಾಗೂ ಸೂರ್ಯಕಾಂತ್ ಜಯಸುವರ್ಣ, ಕೆಎಂಎಫ್ ಮಂಗಳೂರು ಅಧ್ಯಕ್ಷ ಸುಚರಿತಾ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಡಾ ಹರಿಕೃಷ್ಣ ಪುನರೂರು, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಕಾರ್ಯದರ್ಶಿ ಆರ್ ಪದ್ಮರಾಜ್, ಉದ್ಯಮಿ ಪ್ರಶಾಂತ್ ಶೇಟ್ ಮತ್ತು ರಾಜೇಶ್ ಶೆಂಕೋಟೆನ್ ಅತಿಥಿಗಳಾಗಿ ಭಾಗವಹಿಸಿದ್ರು. ನವಕುಡ್ಲ ಚಾನೆಲ್ ನಿರ್ದೇಶಕರುಗಳಾದ ಕರ್ಕೇರ ಸಹೋದರರು ಈ ಸಂದರ್ಭದಲ್ಲಿದ್ದರು. ನವಕುಡ್ಲದ ಕದ್ರಿ ನವನೀತ ಶೆಟ್ಟಿ, ಭಾಸ್ಕರ ಕುಕ್ವಳ್ಳಿ, ಪ್ರೊಫೆಸರ್ ಎಂಎಸ್ ಕೋಟೆನ್ ಹಾಗೂ ದಯಾನಂದ್ ಕಟೀಲ್ ಕಾರ್ಯಕ್ರಮ ನಿರ್ವಹಿಸಿದರು.